ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಕರಾವಳಿ ಬೊಕ ಬೆಂಗಳೂರು ಸಂಪರ್ಕದ ಕೊಂಡಿದಂಚ ಉಪನ ಶಿರಾಡಿ ಘಾಟ್ ಮಾರ್ಗೋಡು ಪಿರ ಭೂಮಿ ಬಿಚ್ಚಿದಂಡು ಅಂಚದು ಶಿರಾಡಿ ಘಾಟ್ ಮಾರ್ಗೋಡು ಗಾಡಿಲಿನ ಸಂಚಾರ ಇಡೀ ಬಂದ್ ಮಾಡ್ತದಂಡು ಈ ಬಗೆಟ್ ಹಾಸನ ಎಸ್ಪಿ ಹರಿರಾಮ್ ಶಂಕರ್ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾರೆ. ಕರಾವಳಿ ಬೊಕ್ಕ ಬೆಂಗಳೂರು ಸಂಪರ್ಕದ ಕುಂಡಿದಂಚ ಉಪನ ಶಿರಾಡಿ ಘಾಟ್ ಮಾರ್ಗೋಡು ಪಿರ ಭೂಮಿ ಬಿಚ್ಚಿದಂಡು ಅಂಚದು ಶಿರಾಡಿ ಘಾಟ್ ಮಾರ್ಗೋಡು ಗಾಡಿಲಿನ ಸಂಚಾರ ಇಡೀ ಬಂದ್ ಮಾಡ್ತದಂಡು ಈ ಬಗೆಟ್ ಹಾಸನ ಎಸ್ಪಿ ಹರಿರಾಮ್ ಶಂಕರ್ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಾರೆ. ಕರಿನ 2 ದಿನದ ದುಂಬು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕುದ ದೋಣಿಗಲ್ ಕೈತಲು ಭೂಮಿ ಬಿಚ್ಚಿದಂಡು ಆಂಡ ಇತ್ತೆ ಪಿರ ಅವೇ ಜಾಗಿಡು ಭೂಮಿ ಬಾಯಿ ಬುಡ್ದು ಸಂಚಾರಗೂ ಅಪಾಯ ಉಂಡು ಮಲ್ತದಂಡು. ಕರಿನ 17 ಹೆಚ್ಚು ದಿನ ಬರ್ಸ ಬುಡಂದೆ ಬರೊಂದು ನಡೆದವರ ಪಿರ ಭೂಮಿ ಬಿಚ್ಚಿ ನಡೆದವರ ಶಿರಾಡಿ ಘಾಟ್ ಮಾರ್ಗೋಡು ಗಾಡಿಲಿನ ಸಂಚಾರ ಇಡೀ ಬಂದ್ ಮಲ್ತದಂಡು. ಹಾಸನ ಜಿಲ್ಲಾಡಳಿತ ಶಿರಾಡಿ ಘಾಟ್ ಮಾರ್ಗೋಡು ಮಾಮಲ್ಲ ಗಾಡಿಲಿನ ಸಂಚಾರ ನಿಷೇಧ ಮಲ್ತದಿತ್ತದು ಎಲ್ಲೆ ಗಾಡಿಲಿಗೆ ಬೊಕ್ಕ ಬಸ್ಲೆಗೆ ಅವಕಾಶ ಕೊಡದಿತ್ತಂಡು ಆಂಡ ಇತ್ತೆ ಮಲೆನಾಡು ಭಾಗಲೆಡು ಭಾರೀ ಬರ್ಸ ಬರೊಂದು ನಡೆದವರ ನನಲ ಭೂಮಿ ಜರಿವಿನ ಪೋಡಿಗೆ ಉಂಡಾತಡು ಇತ್ತೆ ಗಾಡಿಲೆಗ್ ಬದಲು ಮಾರ್ಗೋಡೆ ಪೋಯರೆ ಭಿನ್ನಾಯ್ತು ಅಂದು ಓದಂಟಿಗೆ ಕಾರಣ ಆದಿತ್ತನ ಗುರುಪುರ ಮನೆಯಿಲ್ದ ಪಳ್ಳಿದ ಬಗೆಟ್ ವಿಚಾರಣೆ ನಡಪೊಂದಿತ್ತನ ಕುಡ್ಲ ಸಿವಿಲ್ ಕೋರ್ಟ್ದ ಕ್ರಮನು ಪ್ರಶ್ನೆ ಮಲ್ತದು ಸಂದಾಯಿನ ಅರ್ಜಿನ ಕರ್ನಾಟಕ ಹೈಕೋರ್ಟ್ ಶುಕ್ರವಾರ ದೆತ್ತು ಪಾಡ್ದಂಡು. ಓದಂಟಿಗೆ ಕಾರಣಾದಿತ್ತನ ಗುರುಪುರ ಮನೆಯಿಲ್ದ ಪಳ್ಳಿದ ಬಗೆಟ್ ವಿಚಾರಣೆ ನಡಪೊಂದಿತ್ತನ ಕುಡ್ಲ ಸಿವಿಲ್ ಕೋರ್ಟ್ದ ಕ್ರಮನು ಪ್ರಶ್ನೆ ಮಲ್ತದ ಸಂದಾಯಿನ ಅರ್ಜಿನ ಕರ್ನಾಟಕ ಹೈಕೋರ್ಟ್ ಶುಕ್ರವಾರ ದೆತ್ತು ಪಾಡ್ದಂಡು. ತೆಂಕ ಉಳೆಪಾಡಿ ಗ್ರಾಮದ ಧನಂಜಯ ಬೊಕ್ಕ ಬಡಗು ಉಳೆಪಾಡಿ ಗ್ರಾಮದ ಮನೋಜ್ ಕುಮಾರ್ ಕೊರ್ನ ಅರ್ಜಿ ವಿಚಾರಣೆ ನಡಪಾದು ಜೂನ್ 24 ದೆತ್ತುದೀತನ ತೀರ್ಪನ್ನು ನ್ಯಾಯಾಧೀಶರು ಸಚಿನ್ ಶಂಕರ್ ಮುಗ್ದುಮ್ ದುಂಬಾಡ್ತಿದ ಏಕಸದಸ್ಯ ಪೀಠ ಅರ್ಜಿನ ದೆತ್ತು ಪಾಡ್ದಂಡು. ಅರ್ಜಿದಾರರ ಪರವಾದ ವಾದ ಮಲ್ತದನ ಹಿರಿಯ ವಕೀಲರು ವಿವೇಕ್ ಸುಬ್ಬಾರೆಡ್ಡಿ ಪಳ್ಳಿದ ಉಲಾಯಿ ದೇವಸ್ಥಾನ ಇತ್ತಂಡ ಇಜ್ಜಾಂಡ ಪನ್ಪನ ಬಗೆಟ್ ಸಾಕ್ಷಿ ಆಧಾರೊಳಿನ ಜಾಗೆ ಸಮೀಕ್ಷೆ ನಡಪಾದೆ ಒಟ್ಟು ಮಲ್ಪಡಾತಂಡು. ಈ ಕೆಲಸ ಬೇತಕ್ಲು ಮಲ್ಪಿರ ಸಾಧ್ಯ ಇಜ್ಜಿ ವೈಜ್ಞಾನಿಕವಾದ ತಂತ್ರಜ್ಞಾನೋಡು ಮಾತ್ರ ಒಂದು ಸಾಧ್ಯ ಅವು ಅಂಚಾದು ಮಳಲಿ ಪಳ್ಳಿದ ಬಗೆಟ್ ತೂದು ತೆರೆಯುನೆರೆ ಕಮಿಷನರ್ ದೀಪನ ಅಗತ್ಯ ಉಂಡುದು ಪೀಠಗೂ ವಿವರ ಕೊಡದಿತ್ತೇರು. ಪಳ್ಳಿದ ಗುರುಕಾರ್ಯರ್ನ ಪರವಾದ ವಾದ ಮಲ್ತನ ಹಿರಿಯ ವಕೀಲರು ಜಯಕುಮಾರ್ ಎಸ್ ಪಾಟೀಲ್ ಮೂಲ ಕೇಸಿಗೆ ಕೆಬಿಕೊರಿಯರೆ ವಿಚಾರಾಧೀನ ಕೋರ್ಟ್ದ ಅಧಿಕಾರ ಸುತ್ತು ನಿರ್ಧಾರ ಆಪನ ದುಂಬು ಕಮಿಷನರ್ ವರದಿ ಅಗತ್ಯ ಇಜ್ಜಿ ಒಂಜಿ ಏಲ್ಯ ಸುರೂಕು ಕಮಿಷನರ್ ದೀದು ವರದಿ ಬತ್ತಿ ಬೊಕ್ಕ ಕೇಸ್ದ ಸಿಂಧುತ್ವ ಬಗೆಟ್ ವಿಚಾರಣೆ ನಡಪಾದು ಯತ್ವ್ಯಾಸಿದ ತೀರ್ಪು ಬತ್ತಂಡ ಕಮಿಷನರ್ ದೀಪುನ ಬೊಕ್ಕ ಆರೆನ ವರದಿ ರಡ್ಡೆಕ್ಲ ಮಾನ್ಯತೆ ಉಪ್ಪುಜಿ ಅಂಚಾದು ದುಂಬು ಮೂಲ ಕೇಸ್ದ ಸಿಂಧುತ್ವ ನಿರ್ಧಾರ ಆವಡುಂದು ಪಂಡದಿತ್ತೇರು. ಈ ಮಾತಾ ವಿಷಯಗಳನ್ನು ಆಧರಿಸಿದು ವಿಚಾರಣೆ ನಡಪಾಯಿನ ಹೈಕೋರ್ಟು ಏಕಸದಸ್ಯ ಪೀಠ ಅರ್ಜಿನ ದೆತ್ತು ಪಾಡುಂಡು. ಕುಡ್ಲ ಕೊಡಿಲ್ ಬೈಲ್ದ ಶಾರದಾ ವಿದ್ಯಾಲಯಡು ಶುಕ್ರವಾರ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಮಟ್ಟದ ಶಾರದಾ ಮಹೋತ್ಸವ ಸಾಂಸ್ಕೃತಿಕ ಪಂಥ 2022 ಉದಿಪನಾಂಡು ಸೌತ್ ಕೆನರಾ ದ್ರಾವಿಡ ಬ್ರಾಹ್ಮಣ ಅಸೋಸಿಯೇಷನ್ ಕೋಶಾಧಿಕಾರಿ ಬೊಕ್ಕ ಕುಡ್ಲದ ವಿಪ್ರ ಸಮಾಗಮ ವೇದಿಕೆದ ಗುರುಕಾರ್ಯರು ರಾಮಕೃಷ್ಣ ರಾವ್ ಸಾಂಸ್ಕೃತಿಕ ಪಂತುರಿನ ಉದಿಪನ ಮಲ್ತೇರು. ಕುಡ್ಲ ಕೊಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ಶುಕ್ರವಾರ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಮಟ್ಟದ ಶಾರದಾ ಮಹೋತ್ಸವದ ಸಾಂಸ್ಕೃತಿಕ ಪಂಥ 2022 ಉದಿಪನುಗು ಆಟಡೆ ಮಲ್ತಿತ್ತೇರು. ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಎದುಕೊಂದು ಸುರೂತ ಪಾತ್ರ ಪಂಡಿರು. ಸೌತ್ ಕೆನರಾ ದ್ರಾವಿಡ ಬ್ರಾಹ್ಮಣ ಅಸೋಸಿಯೇಷನ್ ಕೋಶಾಧಿಕಾರಿ ಬೊಕ್ಕ ಕುಡ್ಲದ ವಿಪ್ರ ಸಮಾಗಮ ವೇದಿಕೆದ ಗುರುಕಾರ್ಯರು ರಾಮಕೃಷ್ಣ ರಾವ್ ಸಾಂಸ್ಕೃತಿಕ ಪಂತೊಲಿನ ಉದಿಪನ ಮಲ್ತೇರು. ರಾಮಕೃಷ್ಣ ರಾವ್ ಪಾತಿರ್ದು 1200 ಜೋಕ್ಲು ಪಂತೋಡು ಪಾಲ್ದೆತೊನುವಿರದಕ್ಕೆ ಎಂದು ಭಾರಿ ಸಂತೋಷ ಅಂಡು ಪಾಲ್ದೆತೊನ್ನ ಮಾತೆರ್ಲ ಬಿರ್ಸೇರೆ ಆದುಲ್ಲೇರು. ನೆಲದ ಮಿತ್ತು ಮಾತೆರ್ಲ ಕುಲ್ಲುದಿರು ಒಂದು ನಮ್ಮ ಸಂಸ್ಕೃತಿ ಒಂದಿಡ್ದು ಆರೋಗ್ಯ ಎಡ್ಡೆ ಆಪುಂಡು ಒಂದು ಪಂಥ ಅಂಚದು ಕೆಲವಿರ್ಗೆಂದುವಿರು ಆಂಡ ಪಾಲ್ದೆತೊ ನಾವು ಮುಖ್ಯ ಅಂದು ಪಂಡಿರು. ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕರು ಗುರುಕಾರ್ಮಿದ ಪಾತೆರ ಪಂಡದು ನಮ್ಮವೇ ಆಯ್ನ ಸಂಸ್ಕೃತಿ ಸಂಸ್ಕಾರ ಚಿಂತನೆಲೇನು ಜೋಕುಲು ಬದುಕುಡು ಸೇರ್ಸಾವನೊಂದು ಇತ್ತದ ಬರವುದು ಒಟ್ಟಿಗೂ ಕರಿನ 29 ವರ್ಷ ಹಿಡಿದು ಸಾಂಸ್ಕೃತಿಕ ಪಂಥ ನಡಪಾವೊಂದು ಬೈದ ಒಂದು ಇನಾಮಗು ಮಾತ್ರ ಅತ್ತು ಬರವು ಕಲ್ಪನ ಜೋಕ್ಲು ಮಾತಾ ತೆರೆಯನೋಡೊಂದು ಸಂಸ್ಕೃತಿ ಸಂಸ್ಕಾರದ ವೇದಿಕೆಯನ್ನು ಒದಗಾವಂದುಲ್ಲ ಅಂದು ಪಂಡೇರು. ಕಲ್ಕುರ ಪ್ರತಿಷ್ಠಾನ ಕುಡ್ಲದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ SKDBA ಸದಸ್ಯರು ಲಕ್ಷ್ಮೀ ಉಡುಪ ಉದಿಪನ ಲೇಸಿಡು ಪಾಲ್ದೆ ತೊಂಡಿರು. ಪ್ರತಿಯೊಂದು ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ಭಜನಾ ಸ್ಪರ್ಧೆ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಭಾಷಣ ಸ್ಪರ್ಧೆ ಇರ್ಬೋದು. ಇದರಲ್ಲಿ ಇಷ್ಟು ಜನ ಬಂದವರಲ್ಲಿ ಕೆಲವರು ಆಯ್ಕೆ ಆಗ್ಬೋದು. ಅವರಿಗೆ ಆಗ ದಯಾನಂದ ಹೇಳಿದಾಗೆ ಫಸ್ಟ್, ಸೆಕೆಂಡ್, ಥರ್ಡ್ ಬಹುಮಾನ ಸಿಗ್ಬೋದು. ಆದರೆ ಭಾಗವಹಿಸಿಕೆ ಭಾಳ ಅಗತ್ಯ.
ಈ ಭಾಗವಹಿಸಿಕೆ ಮಕ್ಕಳು ಬರಬೇಕಾದ್ರೆ ಅವರ ಹೆತ್ತವರು ಅತಿ ಶ್ರಮವನ್ನು ವಹಿಸಿದ್ದಾರೆ ಅಂತ ಕಾಣ್ತದೆ. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಬರಬೇಕಾದ್ರೆ ಯಾವ ರೀತಿ ಅವರನ್ನು ತಯಾರು ಮಾಡಬೇಕು, ಯಾವ ರೀತಿ ಅವರು ಕೂಡ ತಯಾರಾಗಬೇಕೆಂಬುದು ಬಹಳ ಮುಖ್ಯ. ಅದೆಲ್ಲ ಸಿದ್ಧಪಡಿಸಿಕೊಂಡು ಆ ಮಕ್ಕಳನ್ನು ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ವರುಣನ ಆಶೀರ್ವಾದ ಕೂಡ ಇದೆ. ಯಾಕಂದರೆ ಇವತ್ತು ಮಳೆ ಇಲ್ಲ, ಅದು ಬಹಳ ದೊಡ್ಡ ವಿಷಯ. ಯಾಕಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ದೇವರ ಆಶೀರ್ವಾದ ಬೇಕಂತೆ. ಇಂಥ ಆಶೀರ್ವಾದ ಈ ಮಕ್ಕಳಿಗೆ ಇವತ್ತು ಖಂಡಿತ ಇದೆ. ನಾವು ಈ ಶಿಕ್ಷಣದಲ್ಲಿ ಅಂತರ್ಗತವಾದಂಥ ಈ ಶಕ್ತಿಯನ್ನು ಪ್ರಕಟ ಮಾಡಲಿಕ್ಕೆ ಇರುವಂತಹ ಅವಕಾಶ ನಮ್ಮ ಇವತ್ತಿನ ವೇದಿಕೆ ಕೂಡ ಆ ಮಕ್ಕಳು ಬೆಳೆಸಿದಂತಹ ಈ ಪ್ರತಿಭೆಗೆ ಸೂಕ್ತ ಒಂದು ಅವಕಾಶವನ್ನು ಕೊಡುವಂಥದ್ದು. ಅದರಿಂದಾಗಿ ಈ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೆದು ಆ ಶಾರದಾ ಮಾತೆಯ ಕೃಪೆಗೆ ಪಾತ್ರರಾಗಿ ಭಾರತ ದೇಶದ ಪ್ರತಿಭಾವಂತ ವ್ಯಕ್ತಿಗಳಾಗಿ ಮೂಡಿ ಬರಬೇಕು. ಮಕ್ಕಳೇ, ಇವತ್ತು ಚಿಕ್ಕ ಮಕ್ಕಳಾಗಿ ಇಲ್ಲಿ ಭಾಗವಹಿಸ್ತೀರಿ ಹೈಸ್ಕೂಲು ಅಥವಾ ಪ್ರಾಥಮಿಕ ಶಾಲೆಯಲ್ಲಿ. ಮುಂದೊಂದು ದಿನ ಈ ದೇಶದ ಪ್ರತಿಭಾವಂತ ಪ್ರಜೆಗಳಾಗಿ ಈ ದೇಶದ ಕೀರ್ತಿಯನ್ನು ಇಡೀ ವಿಶ್ವಕ್ಕೆ ಪಸರಿಸುವಂತಹ ರಾಯಭಾರ ಆಗಿ ಬೆಳೀಲಿಕ್ಕಿದ್ದೀರಿ. ಆ ದೃಷ್ಟಿಯಿಂದ ಎಲ್ಲ ಮಕ್ಕಳಿಗೂ ಕೂಡ ಆ ಭಗವಂತನ, ಆ ರಾಷ್ಟ್ರಮಾತೆ ಭಾರತಾಂಬೆಯ ಸಂಪೂರ್ಣ ಆಶೀರ್ವಾದ ಇರಲಿ. ಬಾದಾಮಿದ ಕೆರೂರುಡು ನಡತಿನ ಸಂಗತಿಡಿದು ಸಿದ್ದರಾಮಯ್ಯನ ವ್ಯಕ್ತಿತ್ವಗೂ ದಾಲ ಕುಂದುಂಡಾ ಪುಜಿಂದು ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಪಂತೇರು. ಲಡಾಯಿಡಿ ಪೆಟ್ಟಾದು ಆಸ್ಪತ್ರೆಡಿತ್ತಿನ ಒರಿಯಾಗ ಸಿದ್ದರಾಮಯ್ಯರು ಕೊರ್ನ 2 ಲಕ್ಷ ರೂಪಾಯಿನ ಆ ಕುಟುಂಬದ ಪೊಂಜು ಸಿದ್ದರಾಮಯ್ಯನ ಕಾರ್ಗ್ ದಕ್ಕನ ಬಗೆಟ್ ಆರು ಟ್ವಿಟರ್ ಸಂದೇಶ ಪಾಡ್ತೇರು. ರಾಜ್ಯದ ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆದ ಬಾದಾಮಿದ ಕೆರೂರುಡು ಇಂಚಿಪ ನಡತ್ನ ಲಡಾಯಿಡ್ ಪೆಟ್ಟಾದ ಆಸ್ಪತ್ರೆ ಸೇರಿದನ ಒರಿಯನ ಆರೋಗ್ಯ ವಿಚಾರಿಸಿದ್ದು ಸಿದ್ದರಾಮಯ್ಯರು 2 ಲಕ್ಷ ರೂಪಾಯಿ ಸಹಾಯ ಕೊಡ್ದಿತ್ತೀರು. ಆ ಕಾಸನ್ನು ವಾಪಸ್ ಸಿದ್ದರಾಮಯ್ಯನ ಕಾರದ ಮಿತ್ತು ದಕ್ಕನ ಸಂಗತಿ ಬಗೆಟ್ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಟ್ವಿಟರ್ಡ್ ಅಭಿಪ್ರಾಯ ತಿಳಿಪಾದರು. ಎಂಕ್ಲೆಗ್ ನ್ಯಾಯ ಬೋರ್ಡ್ ಒಂದು ಪಂಡಿತು ಪೆಟ್ಟಾಯಿನ ಜನತ ಕುಟುಂಬದಕ್ಲು ಕಾಸನ್ನು ಸಿದ್ದರಾಮಯ್ಯನ ಕಾರ್ಗ್ ದಕ್ಕದಿತ್ತೀರು. ಬಾದಾಮಿದ ಕೆರೂರು ನಡತಿನ ಈ ಸಂಗತಿಡ್ದು ಸಿದ್ದರಾಮಯ್ಯನ ವ್ಯಕ್ತಿತ್ವಗೂ ದಾಲ ಕುಂದುಂಡಾಪುಜಿ. ಸದನದ ಉಲಾಯಿ ಬೊಕ್ಕ ಪಿದೈ ಬೇನೆ ಬೇಜರ ಆಯ್ನಕ್ಲಿನ ಅನ್ಯಾಯ ಆಯ್ನಕ್ಲಿನ ಪರವಾದು ಸಿದ್ದರಾಮಯ್ಯರು ನಡಪವನ ಪೊರುಂಬಾಟ ಪ್ರತಿಯೊರಿಯಗ್ಲ ಗೊತ್ತುಂಡು. ನ್ಯಾಯ ಕೊರಪಾಯರ ಕಾಂಗ್ರೆಸ್ ಸರ್ಕಾರ ಇಜ್ಜಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿಲ ಅತ್ತು, ಗೃಹ ಮಂತ್ರಿಲ ಅತ್ತು, ಆಂಡಲ ಮನುಷ್ಯತ್ವಡು ಕ್ಷೇತ್ರದ ಜವಾಬ್ದಾರಿದ ಶಾಸಕರಾದ ವೈಯಕ್ತಿಕ ನಿಲೆಗಟ್ಟಿಡು ಕಷ್ಟಡು ಉಪನಕ್ಲೆಗೆ ಪಣವು ಸಹಾಯ ಕೊರ್ದಿತ್ತೀರು. ಬೇನೆ ಬೇಜಾರದ ಸೋದರಿ ಒರ್ತಿ ಕೆಲವರಿನ ಕುತಂತ್ರುಡು ಮರ್ಯಾದೆ ದೆಪ್ಪುನಂಚ ಕಾಸನ್ನು ದಕ್ಕದು ಬೊಕ್ಕ ಮನಸ್ಸು ಬದಲ್ತದು ಸಿದ್ದರಾಮಯ್ಯರು ಕೊರ್ನ ಕಾಸನ್ನು ಪೆರಪ್ಪದೆ ತೊಂಡಲ ಇಂಚಿನ ಸಂಗತಿ ಕೋಮುವಾದಿಲೆಗ್ ನನಲಾತ ಶಕ್ತಿ ದಿಂಜಾಯ್ನಂಚಾಪುಂಡು. ಕುತಂತ್ರ ಮಲ್ತನಕ್ಲು ಪಶ್ಚಾತ್ತಾಪ ಪಡೆಪೇರು. ಅನ್ಯಾಯ ಆಯ್ನಕ್ಲೆಗ್ ರಾಜ್ಯ ಸರ್ಕಾರ ನ್ಯಾಯ ಒದಗಾವಡಂದು ಯುಟಿ ಖಾದರ್ ತೆರಿಪಾದಿರು. ದಿಯಾ ಸಿನಿಮಾದ ಪುದರ್ಪೋಯಿ ನಟಿ ಪೃಥ್ವಿ ಅಂಬಾರ್ ಮೇರ್ನ ಅಪ್ಪೆ ಸುಜಾತ ಶುಕ್ರವಾರ ರಾತ್ರಿ ಹುಷರಿಜ್ಜಂದೆ ಕುಡ್ಲದ ಆಸ್ಪತ್ರೆಡ್ ತೀರ್ದಿರು. ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಸಂಘದ ಕಾರ್ಯಂತಿರು ಆದಿತ್ಯನ ಸುಜಾತ ಬೇತೆ ಬೇತೆ ನಮೂನೆಡು ಸಮಾಜ ಸೇವೆ ಸಂದಾದಿರು. ದಿಯಾ ಸಿನಿಮಾದ ಪುದರ್ಪೋಯಿ ನಟಿ ಪೃಥ್ವಿ ಅಂಬಾರ್ ಮೇರ್ನ ಅಪ್ಪೆ ಸುಜಾತ ಶುಕ್ರವಾರ ರಾತ್ರಿ ಹುಷರಿಜ್ಜಂದೆ ಕುಡ್ಲದ ಆಸ್ಪತ್ರೆಡ್ ತೀರ್ದಿರು. ಬ್ಯಾಂಕ್ ಮ್ಯಾನೇಜರ್ ಆದ ಸೇವೆ ಸಂದಾದಿತ್ತನ ಮೇರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ನಾಯಕಿ ವೀರಪ್ಪ ಅಂಬಾರ್ ಮೇರಿನ ಬುಡಿದಿಯಾದಿತ್ತೀರು. ಕೆಲವು ದಿನೊಡ್ದು ಆರು ಹುಷರಿಜ್ಜಂದೆ ಇತ್ತೀರು. ಶ್ರೀ ದುರ್ಗಾ ಪರಮೇಶ್ವರಿ ಮಹಿಳಾ ಸಂಘದ ಕಾರ್ಯಂತಿರಾದಿತ್ತನ ಸುಜಾತ ಮೇರು ಬೇತೆ ಬೇತೆ ನಮೂನೆಡು ಸಮಾಜ ಸೇವೆ ಸಂದಾದಿರು.
ಕುಡ್ಲದ ಪಿಲಿಕುಳ ಜೈವಿಕ ಉದ್ಯಾನವನಟು ರಡ್ಡು ರೆಟಿಕ್ಯುಲೇಟೆಡ್ ಪೆರ್ಮರಿಲು ಒಟ್ಟು 50 ಎತ್ತಿದ್ದು ರಡ್ಡು ತಿಂಗಳು ಕಾಪು ಕೊರ್ದು ಇತ್ತೆ ತೆತ್ತಿ ಒಡಿತದ ಕಿನ್ನಿಲು ಪಿದೈ ಬರೊಂದಿಲ್ಲ ಒಟ್ಟು 45 ಕಿನ್ನಿಲು ಆವೊಂದು ಅಂದಾಜು ಮಲ್ತದಿರು ಇಸತ ಕಂದಡಿ ಉಚ್ಚುಲ 14 ಕಿನ್ನಿ ಒಡಿತದೆ. ಕುಡ್ಲದ ಪಿಲಿಕುಳ ಜೈವಿಕ ಉದ್ಯಾನವನಟು ರಡ್ಡು ರೆಟಿಕ್ಯುಲೇಟೆಡ್ ಪೆರ್ಮರಿಲು ಒಟ್ಟು 50 ಎತ್ತಿದ್ದು ರಡ್ಡು ತಿಂಗಳು ಕಾಪು ಕೊರ್ದು ಇತ್ತೆ ತೆತ್ತಿ ಒಡಿತದ ಕಿನ್ನಿಲು ಪಿದೈ ಬರೊಂದಿಲ್ಲ ಒಟ್ಟು 45 ಕಿನ್ನಿಲು ಆ ಒಂದು ಅಂದಾಜು ಮಲ್ತದೇರಿ. ಈ ದುಂಬು ರೆಟಿಕ್ಯುಲೇಟೆಡ್ ಪೆರ್ಮರಿಲು ರಡ್ಡು ಸರ್ತಿ 10 ಬೊಕ್ಕ 28 ಎತ್ತಿ ಒಡಿತದ ಅವೇಟ್ 10 ಪ್ರಾಣಿ ವಿನಿಮಯ ಯೋಜನೆಡು ಬೇತೆ ಮುರ್ಗಾಲಯ ಕೊರ್ತುಂಡು 5 ವರ್ಷ ದುಂಬು ಚೆನ್ನೈ ಮುರ್ಗಾಲಯ ಹಿಡಿದು 5 ಈ ಪೆರ್ಮರಿಲಿನ ಪಿಲಿಕುಲಾಗ ತರಪಡಾದಿತ್ತಂಡು ಎಂಚಿನ ಪೆರ್ಮರಿಲು ದಕ್ಷಿಣ ಬೊಕ್ಕ ಆಗ್ನೇಯ ಏಷ್ಯಾಡು ಅಂಡಮಾನ್ ನಿಕೋಬಾರ್ಡ್ ತೋಜಿದು ಬರ್ಪುಂಡು ಮೊಪ್ಪ ಅಡಿತಾತ ಬುಲೆವನ ಒಂದು ಮೇಲಿಗೆ ಬೋರ್ನೆಟ್ ಉಸಾರುಪುಂಡು ಇಸತ ಕಂದಡಿ ಉಚ್ಚುಲ 14 ಕಿನ್ನಿದಿ ಇತ್ತಂಡು. ಈ ದುಂಬೆ ಮಲಬಾರ್ ಗೋಳಿ ಮಂಡಲ ಸೊಪ್ಪು ಕಂದಡಿ ಕಟ್ಟ ಉಚ್ಚು ಮರಿ ಇರ್ತಲೆ ಪಂತಿ ಉಚ್ಚು ಚೆನ್ನೆ ಉಚ್ಚು ಚೌಕುಳಿ ನೀರು ಉಚ್ಚು ಮಗ್ಗರ್ ಮುದಲೆ ಪಿಲಿಕುಲಾಡು ಕಿನ್ನಿದಿತ್ತದು. ಕೆಲವು ದಿನ ಪ್ರಾಣಿ ವಿನಿಮಯ ಯೋಜನೆಡು ಗಳಸದಂಡು ಹೆಚ್ಚಿಗೆ ದಿನ ಕಾಡುಗೆ ಬಿಡ್ತುಂಡು ಕಾಡು ಜೂಲಿನ ಸಂತಾನಗು ಬೋಡೈನ ಎಡ್ಡೆ ವಾತಾವರಣ ಪಿಲಿಕುಲಾಡು ಮಲ್ತು ಕೊರ್ತುಂಡು ಒಂದು ಪಿಲಿಕುಳ ಜೈವಿಕ ಉದ್ಯಾನವನ ನಿರ್ದೇಶಕರು ಜಯಪ್ರಕಾಶ್ ಭಂಡಾರಿ ತಿಳಿಪಾದಿರು. ವಿದ್ಯಾಭಾರತಿ ಕರ್ನಾಟಕದ ನೆಲೆಟ್ಟು ಜಿಲ್ಲಾ ಶೈಕ್ಷಣಿಕ ಸಹಮಿಲನ ಕಾರ್ಯಕ್ರಮ ಶನಿವಾರ ಕುಡ್ಲ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ನಡೆತಂಡು. ತುಳುನಾಡು ಎಜುಕೇಷನ್ ಟ್ರಸ್ಟ್ ಕುಡ್ಲದ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕ್ ಜಿಲ್ಲಾ ಶೈಕ್ಷಣಿಕ ಸಹಮಿಲನ ಕಾರ್ಯಕ್ರಮ ಉದಿಪನ ಮಲ್ತೇರು. ವಿದ್ಯಾಭಾರತಿ ಕರ್ನಾಟಕದ ನೆಲೆಟ್ಟು ಜಿಲ್ಲಾ ಶೈಕ್ಷಣಿಕ ಸಹಮಿಲನ ಕಾರ್ಯಕ್ರಮ ಶನಿವಾರ ಕುಡ್ಲ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ನಡೆತಂಡು. ವಿದ್ಯಾಭಾರತಿ ಕರ್ನಾಟಕದ ಪ್ರಾಂತ್ಯ ಸಂಘಟನಾ ಕಾರ್ಯಂತಿರು ಉಮೇಶ್ ಜಿ ಇದಕ್ಕೊಂದು ಸುರೂತ ಪಾತಿರ ಪಂಡೇರು. ತುಳುನಾಡು ಎಜುಕೇಷನ್ ಟ್ರಸ್ಟ್ ಕುಡ್ಲದ ಗುರುಕಾರ್ಯರು ಪ್ರೊಫೆಸರ್ MB ಪುರಾಣಿಕ್ ಜಿಲ್ಲಾ ಶೈಕ್ಷಣಿಕ ಸಹಮಿಲನ ಕಾರ್ಯಕ್ರಮ ಉದಿಪನ ಮಲ್ತೇರು. ಪುರಾಣಿಕೇರು ಪಾತಿರದು ಸ್ವತಂತ್ರದ ಬೊಕ್ಕ ನಮ್ಮ ಬರವು ಅಭ್ಯಾಸರೇಡು ಬದಲಾವಣೆ ಐಡ್ದುಂಬು ಎಂಚ ಇತ್ತಂಡು ಏತ ಅನ್ಯಾಯ ನಡೆತದಂಡು ಈ ಮಾತ ಬಗೆಟ್ ವಿದ್ಯಾಭಾರತಿ ತಿರಿಯೊಂದು ಚಿಂತನೆ ನಡಪಾದಂಡು. ಉತ್ತರ ಭಾರತದ ವಿದ್ಯಾಭಾರತಿ ಭಾರಿ ಎಡ್ಡೆ ಮಿತ್ತ ಮಟ್ಟದ ಬರವು ಸಂಸ್ಥೆ ನಡಪ ಒಂದು ಬರೊಂದುಂಡು 15-20 ಜೋಕ್ಲು ಒಂಜೊಂಜಿ ಸಂಸ್ಥೆ ಕಲ್ತೊಂದುಲ್ಲ ಅಂದು ಪಂಡಿರು. ಶಕ್ತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತಾಧಿಕಾರಿ KC ನಾಯ್ಕ್ ವಿದ್ಯಾಭಾರತಿ ಜಿಲ್ಲಾ ಕಾರ್ಯಂತಿರ ರಮೇಶ್ K ಪಾಲ್ದೆ ತೊಂಡೇರು. ಎಲ್ಲರಿಗೂ ಸಹ ಸಮಾನವಾಗಿ ಶೈಕ್ಷಣಿಕ ದೃಷ್ಟಿಕೋನ ಬರಲಿ ಅಂತ ಹೇಳಿ ಪ್ರತಿ ವರ್ಷ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಸಹಮಿಲನಗಳನ್ನು ಮಾಡ್ತಾರೆ. ಇದು ಶೈಕ್ಷಣಿಕ ಸಹಮಿಲನದ ಒಂದು ಉದ್ದೇಶ. ಇನ್ನು ಒಂದೇನು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಬರೀ ಪಾಠ ಮಾಡಿ ಅವ್ರಿಗೆ ಅಕಾಡೆಮಿಕ್ ಎಜುಕೇಷನ್ನ ಟ್ರಾನ್ಸ್ಫರ್ ಮಾಡಿ ಮಾತ್ರ ಕಳಿಸೋದಿಲ್ಲ. ಅವರನ್ನು ನಾವು ಒಬ್ಬರು ಸತ್ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡಿ ನಾವು ಅವರನ್ನು ದೇಶಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಹಿರಿಯರ ಚಿಂತನೆ ಹಾಗೆ ನಮ್ಮ ಸಮಾಜದಲ್ಲಿ ಯಾವ ಪರಿವರ್ತನೆಯನ್ನು ತರಬೇಕು, ಪರಿವರ್ತನೆಯನ್ನು ತರಬೇಕು ಅಂತೇಳಿದರೆ ಬೆಳೆದವರಿಗೆ ಶಿಕ್ಷಣ ಕೊಟ್ಟು ಆ ಬದಲಾವಣೆಗೆ ಅವರಿಗೆ ಏನಾದರೂ ಒಂದು ಉಪನ್ಯಾಸವನ್ನು ಅಥವಾ ತರಬೇತಿಯನ್ನು ಕೊಟ್ಟರೆ ಅದರಿಂದ ವಿಶೇಷ ಪ್ರಯೋಜನ ಇಲ್ಲ. ನಾವೆಲ್ಲ ಕಂಡುಕೊಂಡಿದ್ದೆ, ಒಂದು ಮಣ್ಣಿನ ಮುದ್ದೆ ಅಂಟಿದ್ದಾಗ ಅದು ಎಲ್ಲವನ್ನ ಗ್ರಹಿಸಬಲ್ಲದು. ಅದೇ ಒಂದು ಕ್ಲೇ ಅಥವಾ ಅಂಟು ಮಣ್ಣಿನ ಮುದ್ದೆ ಗಟ್ಟಿಯಾದ ನಂತರ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ, ಯಾವುದೇ ರೂಪಕ್ಕೆ ಅದನ್ನು ಮಾರ್ಪಡಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ.
ಆ ದೃಷ್ಟಿಯಿಂದ ಸಮಾಜದಲ್ಲಿ ಯೋಗ್ಯ ಬದಲಾವಣೆಯನ್ನು ತರಬೇಕಿದ್ರೆ ಅದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದಲ್ಲಿ ಮಾತ್ರ ಸಾಧ್ಯ ಎನ್ನುವುದು ನಮ್ಮೆಲ್ಲರ ಒಂದು ಅನುಭವ. ಬೆಳೆದ ನಂತರ PUC ಸ್ವಲ್ಪ ಮಟ್ಟಿಗೆ ಕಾಲೇಜು ಹಂತಕ್ಕೆ ಮುಟ್ಟಿದಾಗ ವಿಶೇಷ ಬದಲಾವಣೆಯನ್ನು ಮಕ್ಕಳಲ್ಲಿ ನಮಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಎಳವೆಯಲ್ಲಿ ತರುವಂಥದ್ದು ಸಾಧ್ಯ ಇದೆ. ಜ್ಞಾನಾಭಿವೃದ್ಧಿಯ ಜೊತೆ ಒಳ್ಳೆಯ ವ್ಯಕ್ತಿಗಳಾಗಿ ಬರಬೇಕು, ಅವರ ವ್ಯಕ್ತಿತ್ವ ವಿಕಸನ ಆಗಬೇಕು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡತಕ್ಕಂತಹ ತಂದೆ ತಾಯಿಗಳು 60-70% ಅಂತಹ ತಂದೆ ತಾಯಿಗಳೇ ಇರ್ತಾರೆ. ಅದರ ಬದಲಾಗಿ ಒಳ್ಳೆಯ ರೀತಿಯ ಜ್ಞಾನಾರ್ಜನೆಯನ್ನು ಮಾಡಿ ಸರ್ವತೋಮುಖವಾಗಿ ಅವರು ಬೆಳಿಬೇಕು. ಹೋಲ್ಸಮ್ ಪರ್ಸನಾಲಿಟಿ ಅಂತ ಹೇಳ್ತೇವೆ. ವ್ಯಕ್ತಿತ್ವ ವಿಕಸನ ಪರಿಪೂರ್ಣವಾಗಬೇಕು. ಕೇವಲ ದೈಹಿಕ ಬೆಳವಣಿಗೆ, ಕೇವಲ ಮಾನಸಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ, ಅದೇ ರೀತಿ ಸಾಮಾಜಿಕ ಬೆಳವಣಿಗೆ, ಆಧ್ಯಾತ್ಮಿಕ ಬೆಳವಣಿಗೆ, ಈ ಸ್ಪಿರಿಚುವಲ್ ಕೋಶಂಟ್ ಅಂತ ಹೇಳ್ತೇವೆ. ಈ 5 ಕ್ಷೇತ್ರಗಳಲ್ಲಿ ಸರ್ವತೋಮುಖ ವೃದ್ಧಿಯನ್ನು ಮಗು ಸಾಧಿಸಿದಾಗ ಮಾತ್ರ ವ್ಯಕ್ತಿತ್ವ ಪರಿಪೂರ್ಣತೆಯನ್ನು ಹೊಂದುತ್ತದೆ ಎನ್ನುವಂಥ ಚಿಂತನೆಯೇ ಇಲ್ಲ. ಒಟ್ರಾಸಿ ಓಲೋಲು ದಕ್ಕುನ ವಸ್ತುಲು ಕೈಗಾರಿಕೆನ ಈಸ ಕೊಜ್ಜಂಟಿ ಮಾತ ಸುದೆ ಸೇರ್ದು ಕೂಳೂರುಡು ಪಲ್ಗುಣಿ ಸುದೆ ಬರಿಟ್ಟು ರಾಶಿ ಬೂರೋನುಂಡು. ಒಂದೇನು ತೂಯಿನ ಪರಿಸರ ಪ್ರೇಮಿ ಜೀಪ್ ಮಿಲನ್ 27 ಜನತ ಕೂಟ ಕಟ್ಟದು 10 ಲೋಡು ತ್ಯಾಜ್ಯ ದೆಪ್ಪದು ನಿರ್ಮಲ ಮಲ್ಪದೇರು. ಅರೆಗರುಡು ಬೋಡ್ಚಾಂದಿ ವಸ್ತುಲು ಕಜವು ಪ್ಲಾಸ್ಟಿಕ್ ಹೇಸಿಗೆ ಮಾತ ಒಟ್ರಾಸಿ ಓಲೋಲು ದಕ್ಕುನ ಅಭ್ಯಾಸ ಕೆಲವರಿಗುಂಡು. ಅವು ಮಾತ ಮರಿಯಲದ ಬೊಲ್ಲುಗು ಸುದೆ ಸೇರುಂಡು. ಕುಡ್ಲದ ಗುರುಪುರ ಸುದೆ ಪಲ್ಗುಣಿ ತ್ಯಾಜ್ಯ ಕೈಗಾರಿಕೆಲ್ನ ವಿಸತಂಚಿನ ನೀರಿನ ಮಾತ ಒಟ್ಟು ಸೇರ ಒಂದು ಕಡಲ ಸೇರುಂಡು. ಒಂಜಿ ವಾರಡ್ದು ಭಾರಿ ಬರ್ಸಗು ಬೊಲ್ಲ ಬತ್ತದು ಕಡಲ ಬರಿಟ್ ತ್ಯಾಜ್ಯ ವಸ್ತುಲು ರಾಶಿ ಬುಡ್ದ. ಲೋಡ್ ಗಟ್ಲೆ ಪ್ಯಾಂಪರ್ಸ್, ಪ್ಯಾಡ್, ಲಿಕ್ಕರ್, ಕುಪ್ಪಿಲು, ಪ್ಲಾಸ್ಟಿಕ್ ವಸ್ತುಲು ಸೇರ್ನಂಚ ಪಾಕ ಬೋಡ್ಚಾಂದಿ ಕಜವು ಕಜನೆಲು ಕೂಳೂರು ಪರಿಸರದ ಪಲ್ಗುಣಿ ಸುದೆ ಬರಿಟ್ ಬತ್ತು ಬುಡ್ದ. ಒಂದಿನ ತೂಯಿನ ಪರಿಸರ ಪ್ರೇಮಿ ಜೀತ್ ಮಿಲನ್ ಈ ತ್ಯಾಜ್ಯವನ್ನು ದೆತ್ತದು ಪರಿಸರ ನಿರ್ಮಲ ಮಲ್ಪೆರೆ ನಿರ್ಧಾರ ಮಲ್ತಿತ್ತದು ಸಾಮಾಜಿಕ ಜಾಲತಾಣಡು ಮಾಹಿತಿ ಕೊಡ್ತಿತ್ತೇರು. ಅಂಚದು ಅರಣ ಯಜಮಾನಿಕೆಡು ಸ್ಕೂಲ್ ಆಫ್ ರೋಶನಿ ನಿಲಯ CODP ಕಲ್ಪನಕಲು ಸೇರ್ದು 27 ಜನತ ಕೂಟ ಕಾಂಡೆಡ್ದು ರಾತ್ರಿ ಮುಟ್ಟ ಪುಣೆದು 16 ಗಂಟೆಡು 11 ಲೋಡು ತ್ಯಾಜ್ಯ ಒಟ್ಟು ಮಲ್ತದು ನಿರ್ಮಲ ಕಾರ್ಯ ನಡಪಾದಿರು. ನಿರ್ಮಲ ಕಾರ್ಯ ಮುಗಿಬೊಕ್ಕ 4 ಲೋಡು ಕಜವನು ಪಿರ ಸಂಸ್ಕರಣ ಘಟಕವು ಸಾಗದಿರು. 6 ಲೋಡು ಕಜವನು ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಕಡಪುಡ್ದು. ಒಟ್ಟು 10 ಲೋಡು ಕಜವದು ಇದ ಅವಿಟ್ಟು 2 ಲೋಡುನು ರೀಸೈಕಲ್ ಮಲ್ಪೆರ ಕಡಪುಡ್ದ. 1 ಲೋಡು ಗಂಗಸರ ಕುಪ್ಪಿ, ಪ್ಯಾಡ್, ಪ್ಯಾಂಪರ್ಸ್ ತಿಕ್ಕದು. ಅವಿನ ಮಾತ ಸುದ್ದಿಡ್ದು ದೆಪ್ಪೆರ ಭಾರಿ ಕಷ್ಟ ಬತ್ತದ. ಕಾಂಡೆ ಒರ್ಂಬೊಡ್ದು ರಾತ್ರಿ ಒರ್ಂಬ ಮುಟ್ಟ ಶಕ್ತಿ ಮೀರ್ದು ಪ್ರಯತ್ನ ಬೈದಾಂದು ಜೀತ್ ಮಿಲನ್ ಪಂತೆ. ಕುಡ್ಲನಗರಗೂ ತುಂಬಿ ಜಲಾಶಯಡ್ದು ನೀರು ಒದಗಾವನ 900 ಮಿಲಿಮೀಟರ್ ವ್ಯಾಸದ ಮುಖ್ಯ ಪೈಪ್ ತೋಗೆರೆ ಶುರು ಆದಿತ್ತದು. ಒಂದೇನು ಕೂಳೂರು ಬುಕ ಕೊಟ್ಟಾರ ಚೌಕಿ ಕೈತಲ ರಿಪೇರಿ ಮಲ್ಪೆರೆ ಇತ್ತು ನಡೆದವರ ನಗರದ ಕೆಲವು ಜಾಗಲಿಡ ಐತಾರ ಕಾಂಡೆ 6 ಗಂಟೆ ಹಿಡಿದು ಸೋಮವಾರ ಕಾಂಡೆ 6 ಮುಟ್ಟ ನೀರು ಒದಗಾವನೆಟ್ಟು ಎತ್ಯಾಸಿ ಆಪುಂಡು. ಕುಡ್ಲನಗರಗೂ ತುಂಬೆ ಜಲಾಶಯಡ್ದು ನೀರು ಒದಗಾವನ 900 ಮಿಲಿಮೀಟರ್ ವ್ಯಾಸದ ಮುಖ್ಯ ಪೈಪ್ ತೋರಿಯರೆ ಶುರು ಆದಿತ್ತದು. ಒಂದೇನು ಕೂಳೂರು ಬೊಕ್ಕ ಕೊಟ್ಟಾರ ಚೌಕಿ ಕೈತಲು ರಿಪೇರಿ ಮಲ್ಪೆರೆ ಇತ್ತು ನಡೆದವರ ನಗರದ ಕೆಲವು ಜಾಗಲಿಡ ಐತಾರ ಕಾಂಡೆ 6 ಗಂಟೆ ಹಿಡಿದು ಸೋಮವಾರ ಕಾಂಡೆ 6 ಮುಟ್ಟ ನೀರು ಒದಗಾವನೆಟ್ಟು ಎತ್ಯಾಸಿ ಆಪುಂಡು. ಕಾನ, ಬಾಳ, ಕುಳಾಯಿ, ಮುಕ್ಕ, ಪಣಂಬೂರು ಪ್ರದೇಶದೆಡೆ ಇಡೀ ಬೊಕ್ಕ ಸುರತ್ಕಲ್, ಕಾಟಿಪಳ್ಳ, ಕೂಳೂರು, ಜಲ್ಲಿಗುಡ್ಡೆ, ಕೋಡಿಕಲ್ ಪ್ರದೇಶದೆಡೆ ಅರ್ಧದಾತ ನೀರು ಒದಗಾವನೆಟ್ಟು ಎತ್ಯಾಸಿ ಆಪುಂಡು ಕುಡ್ಲ ಮಹಾನಗರ ಪಾಲಿಕೆ ಪ್ರಕಟಣೆ ತಿರಿಪಾದಂಡು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಗುಜ್ಜಾಡಿ ಗ್ರಾಮ ಪಂಚಾಯತ್ ಸುತ್ತದ ಬೆಣ್ಣೆಗೆರೆ ಗ್ರಾಮದಕ್ಕಲು ಪಾಕವೊಡ್ದು ಸರಿಯಾಯಿನ ಮಾರ್ಗ ಇಜ್ಜಂದೆ ಸರಿಯಾಯಿನ ಮೂಲ ಸೌಕರ್ಯ ದಾಂತೆ ಭಾರಿ ಸಮಸ್ಯೆ ಎದುರಿಸಾವುದಿಲ್ಲೇರು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಗುಜ್ಜಾಡಿ ಗ್ರಾಮ ಪಂಚಾಯತ್ ಸುತ್ತದ ಬೆಣ್ಣೆಗೆರೆ ಗ್ರಾಮದಕ್ಕಲು ಪಾಕವೊಡ್ದು ಸರಿಯಾಯಿನ ಮಾರ್ಗ ಇಜ್ಜಂದೆ ಸರಿಯಾಯಿನ ಮೂಲ ಸೌಕರ್ಯದಂತೆ ಭಾರೀ ಸಮಸ್ಯೆ ಎದುರಿಸಾವುದಿಲ್ಲೇರು. ಬೆಣ್ಣೆಗೆರೆ ಸಂಪರ್ಕದ ಅಂಗನವಾಡಿ ಮುಖ್ಯ ಮಾರ್ಗ ಇಡೀ ಹಾಳಾದಿತ್ತದು. ಜನಕ್ಲಿನ ಸಂಚಾರಗೂ ಭಾರಿ ಕಷ್ಟ ಆತಡು. ಮರಿಯಲುಡು ಮಾರ್ಗೋಡೆ ನೀರು ಪೋಪುಂಡು ಇಡೀ ಹಾಳಾಯಿನ ಮಾರ್ಗೋಡು ಸಂಚಾರ ಕಷ್ಟ ಅಂದು ಊರ್ದಕ್ಲು ದೂರದೇರು. ಮಾರ್ಗೋನು ಆಯ್ನಾತ್ ಬೇಗ ರಿಪೇರಿ ಮಲ್ತು ಕೊರಡೊಂದು ಊರ್ದಕ್ಲು ಒತ್ತಾಯ ಮಲ್ತದೇರು. ಬೈಂದೂರು ಮಂಡಲ ಗುರುಕಾರ್ಯರು ದೀಪಕ್ ಶೆಟ್ಟಿ, ದುಂಬದ ತಾಲೂಕು ಪಂಚಾಯತ್ ಸದಸ್ಯರು ನಾರಾಯಣಕ್ಕೆ ಮಾಧ್ಯಮದ ಒಟ್ಟುಗು ಪಾತಿರ್ದು. ಶಾಸಕರನ ಉಮೇದಡು ಗುಜ್ಜಾಡಿ ಗ್ರಾಮದ ಮೇಲಂಡಿ ಮುಖ್ಯ ಮಾರ್ಗ, ಗುಜ್ಜಾಡಿ ಗರೋಡಿಗೆ ಪೋಪುನ ಮಾರ್ಗ, ಕಾರಂತ ಮಾರ್ಗ, ಬೆಣ್ಣೆಗೆರೆ ಮಾರ್ಗೊಲಿಗೆ ಇತ್ತೇನೆ 1,20,00,000 ರೂಪಾಯಿ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆದು ಬಿಡುಗಡೆ ಆದಿತ್ತದು.
ಟೆಂಡರ್ ಕಾರ್ಯ ಬಾಕಿ ಉಂಡು ಆಯ್ನಾತ್ ಬೇಗ ಮಾರ್ಗ ಮಲ್ಪುಣು ಪಂಡೇರು ಊರ್ದ ನಾಯಕರು ರಾಘು ಪೂಜಾರಿ ನಾಗರಾಜ ಮೇಸ್ತ ಈ ಪುರ್ತುಡಿತ್ತೇರು. ಆಯ್ತು ಹೇಳಿ ಹೇಳಿ ಪಂಚಾಯತಿಯರಿಗೆ ಹೇಳಿ ಹೇಳಿ ಸಾಕಾಯ್ತು. ಈಗ ಮೊನ್ನೆ ಎಲ್ಲ ಬಂದು ಈ ಥರ ಮಾಡಿ ಐಡಿ ಹಾಕಿ ನಾಚಾರ ಎಬ್ಸಿಕೋಯ್ರು ಶಾಲೆ ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಇಲ್ಲ. ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತಿಲ್ಲ ರೋಡಲ್ಲೇ. ಮತ್ತು ವೆಹಿಕಲ್ಸ್ ಯಾವುದು ತಿರುಗಾಡೋಕೆ ಹೋದ್ರೆ ಗ್ಯಾಸ್ ಅಂಡೆ ಮಕ್ಕಳಿಗೆ ಶಾಲೆ ಫುಡ್, ಅಂಗನವಾಡಿ ಮಕ್ಕಳಿಗೆ ಫುಡ್, ಆಂಬುಲೆನ್ಸು ಯಾವುದೂ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ತುಂಬ ತೊಂದರೆ ಆಗ್ತಾಯಿತ್ತು. ತುಂಬ ವರ್ಷದಿಂದ ಆಯ್ತು ಇದು ಮಾಡೋಕ್ಕಿಡ್ದು. ಈ ರೋಡು 50 ವರ್ಷದ ಮೇಲೆ ಆಯಿತು. ಈ ರೋಡ್ ಯಾವಾಗಲಿಂದ ಹಿಂಗೆ ಆಯಿತು. ಒಂದು ಡಾಬರು ಸಹ ಆಗ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ ಈ ರೋಡ್. ಭಾಳ ಕಷ್ಟ ಆಗುತ್ತೆ ನಮಗೆ ಶಾಲೆ ಮಕ್ಕಳನ್ನ ಕಳಿಸೋಕೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನಾವು ಗೇಣಿ ಗೆದ್ದೆನೂ ಮಾಡ್ತಾಯಿತ್ತು 4 ಮುಡಿ ಗೆದ್ದೆ ಮಾಡ್ತಾಯಿತ್ತು. ಪೂರ ಗೆದ್ದೆನೂ ನೀರು ತುಂಬಿ ಕೊಳದ ಭಸ್ಮ ಆಗಿತ್ತು. ಈಗೇನು ಎಲ್ಲರೂ ಪ್ರತಿಯೊಬ್ಬರಿಗೂ ಹಂಗೆ ಆಗ್ತಾಯಿತ್ತು. ನಮ್ಮದು ಒಂದೇ ಅಲ್ಲ, ಪೂರ ಜನಿಗೂ ಅದೇ ಥರ ಇಡೀ ಕೃಷಿ ಪೂರ ಹಾಳಾಗಿ ಹೋಯ್ತು, ಏನೂ ಇಲ್ಲ. ಕುಟ್ಟಾಡಿ ಗ್ರಾಮದ ಬೆಣ್ಣೆಗೆರೆ ಅಂಗನವಾಡಿ ಹೋಗುವಂಥ ಈ ರಸ್ತೆ ಭಾಳ ವರ್ಷಗಳ ಕಾಲ ಈ ರಸ್ತೆ ವಿಚಾರದಲ್ಲಿ ಇಲ್ಲಿನ ಗ್ರಾಮಸ್ಥರು ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಶಾಸಕರು ಅದಕ್ಕೆ ಸ್ಪಂದಿಸಿ 1,20,00,000 ಈ ಪ್ಯಾಕೇಜ್ನಲ್ಲಿ ನಮ್ಮ ಬೆಣ್ಣೆಗೆರೆ ಮತ್ತು ಅಂಗನವಾಡಿ ಹೋಗುವ ರಸ್ತೆ ಕಾಮಗಾರಿಯನ್ನು ತಗೊಂಡಿದ್ದಾರೆ. 100ಕ್ಕೆ 100 ಆ ಕಾಮಗಾರಿ ನಡೆದಿದೆ. ನಮ್ಮ ಕಾರ್ಯಕರ್ತರು, ನಮ್ಮ ಗ್ರಾಮಸ್ಥರು ನೀವು ಭಯಪಡಬೇಡಿ, ಖಂಡಿತವಾಗಿ ಶಾಸಕರನ್ನು ಮಾಡಿಕೊಟ್ಟಿರತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊಲ್ಮೇದು.